ಇನ್ನು ಉಳಿದಿರೋರು ಜಾಸ್ತಿ ನಿಂತರು ಅವರೇನು ಒಂದು ಪಕ್ಷದಲ್ಲಿ ಉಳಿದಿದೆ. ಕ್ಷೇತ್ರದ ಸತತ 3 ಸಲ ನಮ್ಮ ಪ್ರತಿನಿಧಿಯಾಗಿದ್ದರಂತಹ ಜೀವರಾಜ್ ಅವರು ಪ್ರಸ್ತುತ ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿಯೂ ಆಗಿರುವಂಥ ಜೀವರಾಜ್ ಅವರನ್ನು ತಮ್ಮೆಲ್ಲರಿಗೆ ಪರಿಚಯಿಸುವಂಥ ಅವಶ್ಯಕತೆ ಏನೂ ಇಲ್ಲ. ಈಗ ನಾವು ಇಲ್ಲಿ ಕರೆದಂಥ ಉದ್ದೇಶ ಅಂತಂದರೆ ಅವರು ಬರೋರು ಯಾವಾಗಲೂ ಬರ್ತಾರೆ. 2001ರಿಂದ ನಾವು ಈ ಸಂಘದ ಉದ್ಘಾಟನೆ ಆದಂದಿನಿಂದ ಸತತವಾಗಿ ಅವರು ನಮ್ಮ ಪ್ರತಿನಿಧಿಗಳಾಗಿರಲಿ ಇಲ್ಲದೇ ಇರಲಿ ನಮ್ಮ ವಾರ್ಷಿಕ ಸಭೆಗೆ ಅವರನ್ನು ಆಹ್ವಾನಿಸ್ತಾ ಇದ್ವಿ. ಆ ನಂತರದ ಬೆಳವಣಿಗೆಗಳಲ್ಲಿ ಅವರು ಮತ್ತಷ್ಟು ಅವರು ಬ್ಯುಸಿಯಾಗಲಿಕ್ಕೆ ಹೋಗಿ ಅಥವಾ ಕೆಲವು ಸಂದರ್ಭಗಳಲ್ಲಿ ಆಗದೆ ಕೆಲವು ಸಲ ಬಂದಿಲ್ಲ ಬಿಟ್ಟರೆ ನಮ್ಮ ಪ್ರತಿ ವರ್ಷದ ವಾರ್ಷಿಕ ಉತ್ಸವಕ್ಕೆ ಅವರನ್ನು ನಾವು ಕರಿತಿದ್ವಿ. ಅವತ್ತಿಂದಲೂ ನಮ್ಮ ಈ ಸಂಘದ ಅಭಿವೃದ್ಧಿಯಲ್ಲಿ ಅವರ ಪಾತ್ರ ಭಾಳ ಹಿರಿದಾಗಿದೆ. ಅಂಥದ್ರಲ್ಲಿ ನಾವು ಇಲ್ಲಿ ಈ ಜಾಗವನ್ನು ನಮ್ಮ ಸಂಘಕ್ಕೆ ದೊರೆತು ನಾವು ಇದರಲ್ಲಿ ಆರಂಭ ಮಾಡಬೇಕಾದ್ರೆ ಕರೆಕ್ಟಾಗಿ ಹೇಳಬೇಕು ಅಂತಂದರೆ ಬಿದಿರ ಅಡಿಯಲ್ಲಿ ಒಂದು ಸಭೆಗಳನ್ನು ನಡೆಸ್ತಾ ಇದ್ವಿ. ಅದರ ಒಂದು ಬಿದಿರಿನ ಚದಲಿನ ಚಾವಣಿಯನ್ನು ಹಾಗೆ ಒಂದು ಸ್ಟೇಜನ್ನು ಮಾಡಿ ಆರಂಭ ಮಾಡಿದಂಥ ಈ ಒಂದು ನಮ್ಮ ಈ ಹಾಲ್ನ ಅಡಿಗಲ್ಲು ಹಾಕಿದ್ದಾಗ ಹಾಗೆ ಇತ್ತು. ಅವತ್ತಿನಿಂದ ಇಂದಿನವರೆಗೂ ಜೀವರಾಜ್ ಅವರು ನಮ್ಮ ಸಂಘದ ಕರೆಗಳಿಗೆ ಯಾವತ್ತೂ ನಿರಾಕರಿಸದೆ ನಮ್ಮಲ್ಲಿ ಬಂದದಲ್ಲದೆ ಈಗ ಇತ್ತೀಚೆಗೆ ಸಹ ನಮಗೆ ಅನುದಾನವನ್ನು ಕೊಡಿಸುವಲ್ಲಿ ಯಶಸ್ವಿಯಾಗಿ ಅಂದಿನಿಂದಲೂ ಸಹ ಈ ಸಂಘದ ಬೆಳವಣಿಗೆಯಲ್ಲಿ ಬೆಣ್ತಟ್ಟಿ ಒಂದು ಪ್ರೋತ್ಸಾಹಿಸ್ತಾ ಇದ್ದಾರೆ. MLC ಶ್ರೀನಿವಾಸ್ ಅವರು 5 ಲಕ್ಷ, ಸಂಸದರ ನಿಧಿಯಿಂದ ಇವರು ಶೋಭಾ ಕರಂದ್ಲಾಜೆ ಅವರು 3.25 ಲಕ್ಷ, ಮಾನ್ಯ ಜೀವರಾಜ್ ಸರ್ ಮೊದಲ ಅವರಿಗೆ 2.5 ಲಕ್ಷ, ಜೊತೆಗೆ ಬಪ್ಪಂಜಿ ಕೈಮಾರಕ್ಕೆ 1 ಲಕ್ಷ, ಇವರು ಜಯಪ್ರಕಾಶ್ ಹೆಗಡೆ ಅವರು 1 ಲಕ್ಷ, ಜೊತೆಗೆ BCM ಇಲಾಖೆಯಿಂದ ನಗರಾಭಿವೃದ್ಧಿ ಸಚಿವರಾಗಿದ್ದ ಅಂದಿನ ನಗರಾಭಿವೃದ್ಧಿ ಸಚಿವರಾಗಿದ್ದ ವಿನಯ್ ಕುಮಾರ್ ಸೊರಕೆ ಅವರ ನೇತೃತ್ವದಲ್ಲಿ 15 ಲಕ್ಷ, ಮಾನ್ಯ ಶಾಸಕರು ಮತ್ತು HM ಸತೀಶ್ ಅವರ ಒತ್ತಾಸೆಯಲ್ಲಿ ಸಿದ್ದರಾಮಯ್ಯ ಸರ್ ಮುಖ್ಯಮಂತ್ರಿಗಳಾಗಿದ್ದಾಗ 10 ಲಕ್ಷ, ಜೊತೆಗೆ BCM ಇಲಾಖೆಯಿಂದ ಇನ್ನೊಂದು ಬಾರಿ 10 ಲಕ್ಷ, ಸುಮಾರು 70 ರಿಂದ 80 ಲಕ್ಷಗಳ ಅನುದಾನವನ್ನು ನಾವು ಈಗಾಗಲೇ ಸರ್ಕಾರದ ವಿವಿಧ ಮೂಲಗಳಿಂದ ಶಾಸಕರು, ಚುನಾಯಿತ ಪ್ರತಿನಿಧಿಗಳ ನೆಲೆಯಲ್ಲಿ ಪಡ್ಕೊಂಡಿದ್ವಿ. ನಿರ್ಮಾಣದಲ್ಲಿ ಸಹಕರಿಸಿದ್ದಾರೆ. ದಿವ್ಯಾ ದಿನೇಶ್ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದ ಅವಧಿಯಲ್ಲಿ ದಿನೇಶ್ ಅವರ ಒತ್ತಾಸೆಯಲ್ಲಿ ನಮಗೆ ರಸ್ತೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಈ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಬೆಳಗ್ಗೆ ವಿಶ್ವಕರ್ಮ ಸಮುದಾಯದವರು ಕೂಡ ಬಂದು ಕೆಲಸ ಶುರುವಾಗಿದೆ, ಅದಕ್ಕಾಗಿ ನಿಮಗೊಂದು ಧನ್ಯವಾದ ಹೇಳೋಕ್ಕೆ ಮುಂಚೆ ಬಂದು ಧನ್ಯವಾದ ಹೇಳೋಗಿದ್ರು. ಈಗ ಕೆಲಸ ಶುರುವಾಗಿದೆ ಅಂತೆ. ಅದಕ್ಕೆ ಕಿಶೋರ್ ಪೇಜ್ ಅವರು ಮತ್ತು ಅವ್ರ ತಂಡದವರು ಅವರೊಂದು 25 ಜನ ಬಂದು ಬೆಳಗ್ಗೆ ಒಂದು ಅಭಿನಂದನೆ ಹೇಳಿ ಹೋದರು. ಇವತ್ತು 2ನೇ ಅಭಿನಂದನೆ, ಇಲ್ಲಿ 2ನೇ ಅಭಿನಂದನೆಗೆ ಬಂದಿದೆ. ಇಲ್ಲಿ ಮಾತನಾಡ್ತಾ ಶರತ್ತು ಹೇಳಿದರು, ರಮೇಶ್ ಅವರು ಹೇಳಿದರು, ಎಲ್ಲರೂ ಹೇಳ್ತಾ ಇದ್ದೀರಿ ನಾವೇನೋ ಮಾಡಿದ್ದೀವಿ ಅಂತೇಳಿ. ನಾವೇನು ಮಾಡಿದ್ರೂ ಅದರ ಹಿಂದಿನ ಶಕ್ತಿ ನೀವಿದ್ದೀರಿ. ನೀವುಗಳು ನನ್ನನ್ನು ಒಬ್ಬ ಸಾಧಾರಣ ವ್ಯಕ್ತಿಯನ್ನು ಶಾಸಕನನ್ನಾಗಿ ಮಾಡಿ, ನೀವು ಶಾಸಕನ ಮಾಡಿದ್ದಕ್ಕೆ ನಾನು ಮಂತ್ರಿಯಾಗಿದ್ದು, ವಿಪ್ಪಾಗಿದ್ದು, ಆಮೇಲೆ ಈಗ ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಆಗಿದ್ದೀನಿ ಅಂತ ಹೇಳಿದ್ರು ಸೋಲಿನಲ್ಲೂ ಗೌರವದ ಸೋಲನ್ನು ಕಂಡಿದ್ದೀನಿ. ಇನ್ನು ಉಳಿದಿರೋರು ಜಾಸ್ತಿ ನಿಂತರು ಅವರೇನು ಒಂದು ಪಕ್ಷದಲ್ಲಿ ಉಳಿದಿದ್ದಾರೆ ಅಂತಿಲ್ಲ. ಈ 6 ಚುನಾವಣೆಗಳಲ್ಲಿ ಅತಿ ಹೆಚ್ಚು ಓಟು ಬಂದಿದ್ದು ನನಗೆ ಮೊನ್ನೆ ಸೋತ್ನಲ್ಲ ಅದರಲ್ಲಿ
ಅಂಕಿಅಂಶಗಳ ಲೆಕ್ಕಾಚಾರದಲ್ಲಿ ವಿಧಾನಸೌಧದ ಒಳಗೆ ಹೋಗೋಕ್ಕಾಗಿಲ್ಲ, ಆದರೆ ಅತಿ ಹೆಚ್ಚು ಒಟ್ಟು ಕೊಟ್ಟಿದ್ದೀರಿ. ಹಾಗಾಗಿ ಅದೃಷ್ಟದ ಕೊರತೆ ಸೋಲಾಗಿದೆ ಬಿಟ್ಟರೆ ಜನ ಕೈ ಬಿಟ್ಟಿದ್ದಾರೆ ಅಂಥೇಳಿ ಅನಿಸಿಲ್ಲ. ಹಾಗಾಗಿ ನೀವು ಕೊಟ್ಟಿರುವಂಥ ಬೆಂಬಲದಕ್ಕಾಗಿ ಈ ಸಾಮರ್ಥ್ಯ ಇದೆ ಬಿಟ್ಟರೆ, ಇಲ್ಲದೇ ಇದ್ದರೆ ನಂದೇನಿದೆ. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ನಾನು ಅಧಿಕಾರದಲ್ಲಿದ್ದಾಗ ಬಹುತೇಕ ಸಭೆಗಳಲ್ಲಿ ಹೇಳಿದ್ದೀನಿ, ನಾವು ಮಾನಸಿಕವಾಗಿ ಹೇಗೆ ಸಿದ್ಧ ಇರಬೇಕು ಅಂತ ಹೇಳಿದ್ರೆ, ಈ ಅಜ್ಜ ಮೊಮ್ಮಗನ್ನ ಜಾತ್ರೆಗೆ ಕರ್ಕೊಂಡು ಹೋಗ್ತಾನೆ, ಜಾತ್ರೆಯಲ್ಲಿ ಭಾರಿ ಜನ ಇರ್ತಾರೆ, ಇವನ್ನ ಯಾರು ತುಡ್ದಾಕ್ಬಿಟ್ಟಾರೋ ಅಂಥೇಳಿ ಅಜ್ಜ ಎತ್ತಿ ಹೆಗಲ ಮೇಲೆ ಕೂರಿಸ್ಕೊಂಡ್ಬಿಡ್ತಾನೆ ಮೊಮ್ಮಗನ, ಬಾ ಕುತ್ಕ ಇಲ್ಲಿ ಅಂತ. ಈ ಮೊಮ್ಮಗನ ತಲೆ ಒಳಗಡೆ ಬಂದುಬಿಡ್ತದೆ ನಾನು ಎಲ್ರಿಗಿಂತ ಎತ್ತರ ಅಂತ. ಆದರೆ ನನಗೆ ಎಲ್ಲ ಸಂದರ್ಭದಲ್ಲಿ ಅನಿಸಿತ್ತು ನನ್ನ ಅಜ್ಜಿ ಎತ್ಕೊಂಡಿರೋದ್ರಿಂದ ಮೇಲಿದ್ದೀನಿ ಅಂತ. ಅವು ಇಳಿಸಿದ್ದಿನ ನನಗಿಂತ ಸಣ್ಣವನೇ ಯಾರಿಲ್ಲ ಅಂತ. ಹಾಗಾಗಿ ಮಾನಸಿಕವಾಗಿ ನನ್ನ ಕಲ್ಪನೆ ಇದ್ದಿದ್ದರಿಂದ ಸೋಲು ಮತ್ತು ಗೆಲುವುಗಳು ಎರಡನ್ನೂ ಸಮಾನವಾಗಿ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನೀವು ಇಳಿಸ್ಲಿಲ್ಲ, ನನಗೆ ಸ್ವಲ್ಪ ಅದೃಷ್ಟ ಸರಿ ಇಲ್ಲದೆ ಕೆಳಗಿಳಿದಿದ್ದಾಗಿದೆ ಅಂತ ಹೇಳೋದು ಮೊದಲನೇದು. ನಾನು ಯಾಕೆ ಇದನ್ನು ಹೇಳಿದೆ ಅಂದರೆ, ನಿಮ್ಮ ಸಮುದಾಯ ನನಗೆ ಬಹುತೇಕ ಭಾಳ ಸ್ಪಷ್ಟ ಬೆಂಬಲವನ್ನು ಭಾಳ ಕಾಲದಿಂದ ಕೊಟ್ಟಿದೆ. ಅದರಲ್ಲೇನು ನನಗೇನು ಗೊಂದಲ ಮತ್ತು ಏನು 100% ಯಾವುದೂ ಇರೋಕ್ಕಾಗಲ್ಲ. ಆದರೆ ಹೆಚ್ಚು ಪರ್ಸೆಂಟ್ ಯಾವ ಕಡೆ ಇರುತ್ತೆ ಅದು ಆ ಕಡೆ ಬೆಂಬಲ ಅಂತ ಹೇಳುವಂಥದ್ದು ಒಂದು ಅಭಿಪ್ರಾಯ. ನಾವು ಕೂಡ ಅಷ್ಟೇ ನಿಮ್ಮ ಸಮುದಾಯದವ್ರನ್ನ ಹೆಚ್ಚು ಗುರುತಚ್ಚಿದ್ದೀವಿ ಅಂತ ಹೇಳುವಂಥ ಹೆಮ್ಮೆ ನನಗೂ ಇದೆ. ಪದ್ಮಾವತಿ ರಮೇಶ್ ಅವರು ತಾಲೂಕ್ ಪಂಚಾಯತಿಗೆ 2 ಬಾರಿ ಅಧ್ಯಕ್ಷರಾದರು. ಆದರೆ ಒಮ್ಮೆ ಅವರು ಜನರಲ್ಲಿಗೆ ಅಧ್ಯಕ್ಷರಾಗಿದ್ದು, ಕೆಟಗರಿಗಲ್ಲ. ಜನರಲ್ಲಿಗೆ ಪದ್ಮಾವತಿ ಅವ್ರನ್ನ ಅಧ್ಯಕ್ಷರು ಮಾಡಿದ್ದು ಜನರಲ್ ಲೇಡಿ ಇದ್ದಾಗ. ನೋಡಿ, ಎನ್.ಆರ್. ಪುರಕ್ಕೆ ನಾನು ಶಾಸಕನಾದ ಮೇಲೆ 2 ಜನರನ್ನು ಅಧ್ಯಕ್ಷರು ಮಾಡಿದ್ದೀವಿ. ಇಬ್ಬರೂ ಹೆಸರು ಪ್ರೇಮನೆ. ಒಬ್ಬರು ಪ್ರೇಮನ್ನ ಜನರಲ್ ಲೇಡಿಗೆ ಅಧ್ಯಕ್ಷರು ಮಾಡಿದ್ದೀವಿ, ಇನ್ನೊಬ್ಬರು ಪ್ರೇಮನ್ನ BCM ಹೇಗೇನೆ ಅಧ್ಯಕ್ಷರಾಗಿರೋದು. 2 ಜನ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ. ಕೊಪ್ಪದಲ್ಲಿ 3 ಜನ ತಾಲೂಕ್ ಪಂಚಾಯತಿಗೆ ಅಧ್ಯಕ್ಷರಾಗಿದ್ದಾರೆ. 2 ಜನ ನಂಬಿಕೆ ವಿಶ್ವಾಸದ ಜೊತೆಯಲ್ಲೇ ಇದ್ದಾರೆ. ಒಬ್ಬರು ಯಾಕೆ ಗೊತ್ತಿಲ್ಲ, ಅದರ 3 ನಮ್ಮ ಪಕ್ಷದಿಂದನೇ ಆಗಿದ್ದು. ಶೃಂಗೇರಿನಲ್ಲಿ ಜಯಶೀಲ ಅವರು ನಿಮ್ಮ ಸಮುದಾಯ ಅಂತ ಹೇಳಲ್ದಿದ್ರು ನಿಮ್ಮದು ಒಟ್ಟು ಇದ್ರ ಕೆಳಗಡೆ ಬಂದಾಗ 3A ಬಂದಾಗ ಲೆಕ್ಕ ಬರ್ತದೆ. ಆದರೆ ವಿಶೇಷವಾಗಿ ಬಿಲ್ಲವ ಸಮುದಾಯಕ್ಕೇ ಅವರು ಆಗದೇ ಇದ್ದರೂ ಅವರು ಅಧ್ಯಕ್ಷರಾದರಲ್ಲಿ. ಇಲ್ಲಿ ಸುಮ್ಮನೆ ಒಂದು ಯೋಚನೆ ಮಾಡ್ತಾ ಹೋಗಿ ನಾಡಿದ್ದು ಆಶಕ್ಕ ಅಧ್ಯಕ್ಷರಾಗ್ತಾರೆ. ನಾನು ಅಂದ್ಕೊಂಡಿದ್ದೀನಿ ನಾಡಿದ್ದು ಅಧ್ಯಕ್ಷರಾಗ್ತಾರೆ ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿಗೆ. ನಿನ್ನೆ ಹರೀಶ್ ಅವರು ಅಧ್ಯಕ್ಷರಾಗಿದ್ದಾರೆ. ನಿನ್ನೆನ ಮೊನ್ನೆ ನುಗ್ಗಿಗೆ ತಾಲೂಕಿನ ಅಧ್ಯಕ್ಷರಾಗಿ 2 ಬಾರಿ ಮಾಡಿದ್ದೀವಿ ಭಾಸ್ಕರ್ ಅವ್ರನ್ನ. ಈಗ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿದ್ದೀವಿ OBC ಮೋರ್ಚಾಕ್ಕೆ. ಭಾಸ್ಕರ್ ಬಿಲ್ಲವರಿಗೆ ಬರ್ತಾರೆ. ನನ್ನ ಒಟ್ಟು ಅಭಿಪ್ರಾಯ ಹೀಗಿದೆ. ಇದೆಲ್ಲದಕ್ಕಿಂತ ಮುಖ್ಯ, ಬಹುಶಃ ಹಿಂದುಳಿದ ವರ್ಗಗಳಿಗೆ ಒಬ್ಬ ಪ್ರಧಾನಮಂತ್ರಿ, ಇಷ್ಟು ಸಾಮರ್ಥ್ಯವಂತ ಪ್ರಧಾನಮಂತ್ರಿಯನ್ನು ಕೊಟ್ಟಿದ್ದರೆ ಅದು BJP ಕೊಟ್ಟಿದೆ, ಮತ್ತು ಅದು ನರೇಂದ್ರ ಮೋದಿಯವರು BCMಯಿಂದನೇ ಬಂದು ಪ್ರಧಾನಮಂತ್ರಿ ಆಗಿದ್ದಾರೆ. ಹಿಂದುಳಿದ ವರ್ಗದ ಆಯೋಗಕ್ಕೆ ಮಾನ್ಯತೆ ಇರಲಿಲ್ಲ. ಆ ಮಾನ್ಯತೆಯನ್ನೇನಾದರೂ ಕೊಟ್ಟಿದ್ದರೆ ಅದು ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗಿ ಆ ಮಾನ್ಯತೆಯನ್ನು ಹಿಂದುಳಿದ ವರ್ಗದ ಆಯೋಗಕ್ಕೆ ಮಾನ್ಯತೆಯನ್ನು ಕೊಟ್ಟಿದೆ. ಇವತ್ತು ರಾಜ್ಯದಲ್ಲಿ ಇಂಧನ ಅನ್ನೋದು ಭಾರಿ ಪವರ್ಫುಲ್ ಖಾತೆ. ಇಂಧನಕ್ಕಾಗಿ ಭಾರಿ ಜನ ಹೊಡೆದಾಡ್ತಾರೆ. ಶಿವಕುಮಾರ್ ಅವರು ಇಂಧನವೇ ಬೇಕು ಅಂತೇಳಿ ತಗೊಂಡಿದ್ದನ್ನು ನೋಡಿದ್ದೀವಿ ನಾವು. ಮುಖ್ಯಮಂತ್ರಿಗಳು ಇಂಧನ ಬಿಟ್ಟೇ ಕೊಡಲ್ಲ, ಇಂಧನನ ಮುಖ್ಯಮಂತ್ರಿಗಳ ಹತ್ರನೇ ಇಟ್ಕೊಳ್ಳೋದು ನೋಡಿದ್ದೀವಿ. ಆದರೆ ಅದು ನಾನು ನಿನ್ನೆ ಇದರಲ್ಲಿ ಚಿಕ್ಕಮಗಳೂರಲ್ಲಿ ಬಾಳವನ್ನೂರು ಭಾಷಣ ಮಾಡ್ತಾ ಹೇಳಿದೆ. ನಾನು ಸುನೀಲ್ ಕುಮಾರ್ ಹೆಂಗೆ ಅಂತೇಳಂದರೆ ತವ್ರ ಮನೆ ಚಿಕ್ಕಮಗಳೂರು, ಗಂಡನ ಮನೆ ಕಾರ್ಕಳ ಅನ್ನೋ ಥರ ಸುನೀಲ್ ಕುಮಾರ್ ನಮ್ಮವರು ಅಂತ ನಾವು ಹೇಳೋದು, ಕಾರ್ಕಳದವ್ರು ನಮ್ಮದು ಅಂತ. ಒರಿಜಿನಲ್ ಅವ್ರದ್ದೇ ಈಗ, ಆದರೆ ಸುನಿಲ್ ನಮ್ಮದು ಅಂತೇಳಿ ಅಂದ್ಕೊಳ್ಳೋದು. ಸುನಿಲ್ ಅವರು ಇಂಧನ ಇಲಾಖೆಗೆ ಸಚಿವರಾಗಿ, ಶ್ರೀನಿವಾಸ್ ಪೂಜಾರರು ಹಿಂದುಳಿದ ವರ್ಗಗಳ ಸಮಾಜ ಕಲ್ಯಾಣ ಖಾತೆ, ಅದು ಹಿಂದುಳಿದ ವರ್ಗ ಅಂತ ಹೇಳುವಂಥದ್ದು ಒಂದು ಬಹಳ ದೊಡ್ಡ ಖಾತೆ.
ನಮ್ಮ ಒಕ್ಕಲಿಗರ ಭವನವೂ ಅಷ್ಟೇ ಮುಂಚೆ ಕಟ್ಟಬೇಕಾದ್ರೆ ಸಣ್ಣ ಅವತ್ತಿನ ಕಲ್ಪನೆ. ಅದಕ್ಕೆ ನಾವು ಈಗ ನೀವು ಕಟ್ಟಬೇಕಾದ್ರೆ ಮುಂದಿನ 10 ವರ್ಷಗಳಿಗೆ ನಮ್ಮ ಸಾಮರ್ಥ್ಯ ಇರ್ತದೆ ಅಂತೇಳಿ ಅನ್ಕೊಂಡು ಕಟ್ಟಿ. ಭಗವಂತನ ದಯೆಯಿಂದ ಇನ್ನು 10 ತಿಂಗಳಿನ ರಾಜಕೀಯದ ವಿದ್ಯಮಾನ ಬದಲಾಗ್ತದೆ. ಅವತ್ತು ಮತ್ತೆ ಇವತ್ತು ಕೊಟ್ಟಿದ್ದೇವೆ ಅಂದರೆ ಇನ್ನೊಂದಿನ ಕೊಡಬಾರ್ದು ಅಂತೇನಿಲ್ಲ. ಸರ್ಕಾರದಲ್ಲಿ ಅದಾಗ್ತಾನೆ ಇರುವಂಥದ್ದು ಪ್ರಕ್ರಿಯೆಗಳಿದು, ಮುಗಿಯೋದು ಅಂತಿಲ್ಲ. ಇರುವಷ್ಟೇ ಜಾಗದ ಒಳಗಡೆ ಮತ್ತೆ ಬೆಳವಣಿಗೆ ಆಗ್ತಾ ಹೋಗೋದು. ಆ ಬೆಳವಣಿಗೆ ಹಂತದೊಳಗಡೆ ಮುಂದಿನ ದಿನಗಳಲ್ಲಿಯೂ ಲಾಭದಾಯಕವಾಗಿ ಆಗ್ಬೋದು. ಅದನ್ನು ಮಾಡುವಂಥ ಕಾರ್ಯಕ್ರಮವನ್ನು ಮಾಡೋಣ ಮತ್ತು ಅತ್ಯಂತ ಯಶಸ್ವಿಯಾದ ಕಾರ್ಯಕ್ರಮವನ್ನು ಮಾಡಿ ತಮಗೆ ಒಳ್ಳೆಯದಾಗಲಿ. ತಮ್ಮ ಪ್ರೀತಿ ವಿಶ್ವಾಸಕ್ಕೆ ಸರ್ವಕಾಲದಲ್ಲಿ ಋಣಿ ಇದ್ದೀನಿ ನಾನು. ನನಗೇನು ಅದರಲ್ಲಿ ಒಂದು ಪೈಸದ ಅನುಮಾನವೂ ಇಲ್ಲ. ನಾನು ಒಂದಷ್ಟನ್ನು ಹೇಳಲಿಕ್ಕಾಗಲ್ಲ. ಆದರೂ ನೀವು ಎಲ್ಲ ಕಾಲಗಳಲ್ಲಿ ನಾವೇನೋ ಭಾಳ ಸ್ವರ್ಗ ಕೊಟ್ಟಿದ್ದೀವಿ ಅಂತಿಲ್ಲ, ಆದರೆ ನೀವು ಭಾಳ ಪ್ರೀತಿ ಕೊಟ್ಟಿದ್ದೀರಿ ಮತ್ತು ಶಕ್ತಿ ಕೊಟ್ಟಿದ್ದೀರಿ. ಅದನ್ನು ತೀರಿಸುವಂಥ ಕಾರ್ಯಕ್ರಮದಲ್ಲಿ ಇದೊಂದು ಅಂಗ ಅಂತೇಳಿ ಅನ್ಕಂತೇನು ಬಿಟ್ಟರೆ ಮತ್ತೇನು ಬೇರೆ ಏನೋ ಭಾಳ ಮಾಡಿದ್ದೀವಿ ಅಂತ ಹೇಳುವಂಥದ್ದೇನು ಅನ್ಕಣದೆ ನಿಮ್ಮ ಸಹಕಾರ ಇರಲಿ. ಇಲ್ಲಿ ನಮಗೆ ನಮ್ಮ ಕೈಗೆ ಕೆಲಸ ಕೊಟ್ಟು ಕೈ ತುಂಬ ಸಂಬಳ ಕೊಟ್ಟು ಇಲ್ಲಿಯವರ ವಿಶೇಷವಾಗಿ ಒಕ್ಕಲಿಗರು ಮತ್ತು ಬ್ರಾಹ್ಮಣ ಸಮುದಾಯ ನಮ್ಮನ್ನು ಇಲ್ಲಿವರೆಗೆ ಕಾಪಾಡಿದೆ. ಹಿಂದಿನ 2-3 ಹಿಂದಿನ ತಲೆಮಾರಿಗೆ ಹೋದರೆ ನಮಗಿದು ಈ ದೃಶ್ಯ ನಮ್ಮ ಕಣ್ಣು ಮುಂದೆ ಬರುತ್ತೆ. ಹಾಗಾಗಿ ಇಲ್ಲಿ ಈಗ ಬರ್ತಾ ರಾಜಕೀಯ ಅವಕಾಶಗಳು ಜೊತೆಗೆ ಇಷ್ಟೆಲ್ಲ ಮಾಡಬೇಕು ಅಂತಿಲ್ಲ. ಯಾಕಂದರೆ ನಾವು ಇಲ್ಲಿ ಬೇರೆ ಉತ್ತರ ಪ್ರದೇಶ, ನೀವು ಜಾರ್ಖಂಡು ಇಂಥ ಜಾಗದಲ್ಲಿ ಹೋದರೆ ಹೊರಗಿಂದ ಬಂದವರಿಗೆ ಅವ್ರು ಯಾವ ಸ್ಥಿತಿಯಲ್ಲಿ ಇದ್ದಾರೆ ಅಂತ ನಾನು ಕಣ್ಣಾರೆ ನೋಡಿದ್ದೀನಿ. ಈವನ್ ಮಹಾರಾಷ್ಟ್ರ, ನಾಗ್ಪುರದ ಹತ್ರ ನಾಂದೇಡು, ಅಲ್ಲ ಮಧ್ಯಪ್ರದೇಶದಲ್ಲಿ ಇಂದೋರು, ಹೀಗೆ ಸುಮಾರು ಕಡೆ ನಾನು ಪ್ರತ್ಯಕ್ಷವಾಗಿ ನೋಡಿದ್ದೀನಿ. ಹೊರಗಡೆಯಿಂದ ಯಾವುದೋ ಕೆಲಸ ಅರಸಿ ಬಂದರೆ ಅವರು ವರ್ಷಾನುಗಟ್ಟಲೆ ಅವರು ಟೆಂಟಲ್ಲೇ ಇರ್ತಾರೆ. ವರ್ಷಾನುಗಟ್ಟಲೆ ನಾನು ಇದು ಕಣ್ಣಾರೆ ನೋಡಿದ್ದೆ. ಆದರೆ ಇಲ್ಲಿ ನಮ್ಮ ಸಮುದಾಯಕ್ಕೆ ನಮ್ಮ ಗುರುಗಳ ಒಂದು ಆಶಯದಂತೆ ಎಲ್ಲರಲ್ಲಿ ಸಹಬಾಳ್ವೆಯಿಂದ ಬಾಳಬೇಕು ಅನ್ನೋದೊಂದು ಗುರು ಸಂದೇಶದ ಜೊತೆಗೆ ನಮ್ಮ ಆಟಿಟ್ಯೂಡು ನಾವು ಬೇರೆಯವ್ರ ಜೊತೆಗೆ ಬೆರೆಯೋದ್ರಿಂದ, ಆಮೇಲೆ ಇಲ್ಲಿ ಸಮುದಾಯದವರು ನಮ್ಮನ್ನು ಮೆಚ್ಕೊಂಡಿದ್ದರಿಂದ, ನಮಗೆ ಸಹಕಾರ ಕೊಟ್ಟಿದ್ದರಿಂದ ನಾವು ಇಷ್ಟು ಬೆಳೀಲಿಕ್ಕೆ ಸಾಧ್ಯ ಆಗಿದೆ. ಇದು ಈಗಿನ ಜನ್ರೇಷನ್ಗೆ ಅರ್ಥ ಆಗಲಿಕ್ಕಿಲ್ಲ. ಅದೇ ಇವರೆಲ್ಲ ಜೀವರಾಜ್ ಅವರು ಸಹ ಅವರು ಹಿಂದಿನ ತಲೆಮಾರುಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಸಮುದಾಯ ಯಾವ ಇದರಲ್ಲಿ ಇತ್ತು ಅಂತ. ಆದರೆ ಇಷ್ಟೊಂದು ಅನೋನ್ಯವಾಗಿ ನಾವು ಬೆಳೆಯೋದಕ್ಕೆ ನಮಗೆ ಕಾರಣ ಇವರ ಒಂದು ಸಹೃದಯತೆ, ಇಲ್ಲಿಯ ಸಮುದಾಯಗಳ ಒಂದು ಸಹೃದಯತೆ. ಈಗ ನಾವು ಬೇರೆ ಸೌತ್ ಕೇಂದ್ರದವರು ಇಲ್ಲಿಯವರು ಅಂತ ಹೇಳೋ ಹಾಗೇ ಇಲ್ಲ, ಅಷ್ಟರ ಮಟ್ಟಿಗೆ ನಾವು ಇಲ್ಲಿ ಬರ್ತ್ಕೊಂಡಿದ್ದೀವಿ. ಇದ್ರ ಜೊತೆಗೆ ವಿಶೇಷವಾಗಿ ಈ ಸಮುದಾಯಕ್ಕೆ 2001ರಿಂದ ಮೊದಲಿಗೆ 1 ಲಕ್ಷ ರೂಪಾಯಿ ದೇವಸ್ಥಾನ ಕಟ್ಟುವಾಗ ಆವಾಗ 70,000 ರೂಪಾಯಿ ಮಹಾಮಂಡಲದಿಂದ 70,000 ರೂಪಾಯಿ ಒಂದು ಗುರುಮಂದಿರ ಕಟ್ಟಿದರೆ ಕೊಡ್ತೀವಿ ಅಂತ ಅವರು ಜಯಶ್ರೀ ಸುವರ್ಣದವರು ಒಂದು ಆಶ್ವಾಸನೆ ಕೊಡ್ತಾರೆ. ಎಲ್ಲ ಗುರುಮಂದಿರಗಳಿಗೂ ಅವರು ಮಹಾಮಂಡಲದಿಂದ ಕೊಡ್ತಾರೆ, ರಾಷ್ಟ್ರೀಯ ಮಹಾಮಂಡಲ ಮುಲ್ಕಿಯಿಂದ. ಹಿಂಗೆಲ್ಲ ಕೊಟ್ಟು ಟಿ ಸಿ ಕೊಡೋಕ್ಕಾಗೋದಿಲ್ಲ. ಇದು 8,000 ಒಳಗೆ ಸ್ಕ್ವೇರ್ ಫೀಟ್ ಇದ್ದರೆ ಮಾತ್ರ ಕೊಡೋಕ್ಕೆ ಸಾಧ್ಯ, ಅದು ಅದಕ್ಕಿಂತ ಜಾಸ್ತಿ ಇದೆ ನಿಮ್ಮದು ಕೊಡೋಕ್ಕಾಗಲ್ಲ ಅಂತ ಅವ್ರು ರೈಟಿಂಗಲ್ಲಿ ಕೊಟ್ಟರು. ಆಮೇಲೆ ಮತ್ತು ಛಲ ಬಿಡಲಿಲ್ಲ. ಸುನೀಲ್ ಕುಮಾರ್ನ ನಾವು ಭೇಟಿಯಾಗಿ ಚಿಕ್ಕಮಗಳೂರಲ್ಲಿ ಹೋಗಿ ಭೇಟಿ ಆದಮೇಲೆ ಅದು ಸಹ ಅಷ್ಟಕ್ಕಷ್ಟೇ ಆಯಿತು. ಕೊನೆಗೆ ನಾನು ಆಫೀಸಿಗೆ ಹೋಗಿ ಹೇಳಿದೆ, ಜೀವರಾಜ್ ಸಾಹೇಬ್ ಕಳಿಸಿದ್ರು ನನ್ನ, ನೀವು ಅಲ್ಲೇ ಹೋಗಿ ಅಂತ. ಆಫೀಸಲ್ಲಿ ಹೋಗಿ 2 ಸರಿ ಹೋದೆ, ಆಫೀಸಲ್ಲಿ ಹೋಗಿ ಸುನೀಲ್ ಕುಮಾರ್ ಆಫೀಸಲ್ಲಿ. ಅಲ್ಲಿಂದನೇ ಫೋನ್ ಮಾಡಿದ್ರು ಡಬಲಿಗೆ ಮಾಡಿಕೊಡ್ರಿ ಇದು. ಶ್ರೀ ರವಿಕುಮಾರ್, ಅಧ್ಯಕ್ಷರು ಬ್ರಹ್ಮಶ್ರೀ ನಾರಾಯಣಗುರು ಸಮಾಜ ಸೇವಾ ಸಂಘ, ಇವರಿಗೆ ಸಂಘದ ಪರವಾಗಿ ವಂದನೆಯನ್ನು ಸಲ್ಲಿಸುತ್ತೇವೆ. ಹಾಗೆ ಇಲ್ಲಿನ ಅಭಿನಂದಿತರು ಶ್ರೀ DN ಜೀವರಾಜ್, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ಮತ್ತು ಮಾಜಿ ಸಚಿವರು, ಇವರಿಗೂ ಕೂಡ ಸಂಘದ ಪರವಾಗಿ ವಂದಿಸುತ್ತೇವೆ. ಶ್ರೀ ಶರಣ್ ಡಿ ಕನ್ನೆ, ಸ್ಥಾಪಕ ಅಧ್ಯಕ್ಷರು ಬ್ರಹ್ಮಶ್ರೀ ನಾರಾಯಣಗುರು ಸಮಾಜ ಸೇವಾ ಸಂಘ, ಇವರಿಗೂ ಕೂಡ ಸಂಘದ ಪರವಾಗಿ ವಂದಿಸುತ್ತೇವೆ. ಶ್ರೀ ರಾಮಸ್ವಾಮಿ ಎಸ್, ಜಿಲ್ಲಾ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು, ಇವರಿಗೂ ಕೂಡ ಸಂಘದ ಪರವಾಗಿ ಶ್ರೀ ಮಸೂರ್ ದಿನೇಶ್, ಶೃಂಗೇರಿ ಕ್ಷೇತ್ರ ಅಕ್ರಮ ಸಕ್ರಮ ಸಮಿತಿ ಸದಸ್ಯರು, ಇವರಿಗೂ ಕೂಡ ಸಂಘದ ಪರವಾಗಿ
ಶ್ರೀ ಅಡ್ಡಳೆ ಸತೀಶ್ ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷರು, ಇವರಿಗೂ ಕೂಡ ಸಂಘದ ಪರವಾಗಿ ಶ್ರೀಮತಿ ಜಯಂತಿ ನಾಗರಾಜ್ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರು, ಇವರಿಗೂ ಕೂಡ ಸಂಘದ ಪರವಾಗಿ ಶ್ರೀಮತಿ ಪದ್ಮಾವತಿ ರಮೇಶ್ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರು, ಇವರಿಗೂ ಕೂಡ ಸಂಘದ ಪರವಾಗಿ